ಕನ್ನಡ ಜಿಲ್ಲಾ ಮೆಚ್ಚೂರು ಕುಸ್ತಿ ಸಂಘ ಮಂಗಳೂರು ಮತ್ತು ನವಮಂಗಳೂರು ಬಂದರು ಸ್ಟಾಫ್ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಪಂದ್ಯಾಟ ಪಣಬೂರು ಬೀಚ್ನಲ್ಲಿ ನಡೆಯಿತು. ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಶಾಸಕ ದಿವಂಗತ ಎಂ ಲೋಕಯ್ಯ ಶೆಟ್ಟಿಯವರ 15ನೇ ವರ್ಷದ ಸಂಸ್ಮರಣಾರ್ಥ ನಡೆದ ಕುಸ್ತಿ ಪಂದ್ಯಾಟಕ್ಕೆ ಶಾಸಕ ಬಿಎ ಮೊಯ್ತೀನ್ ಬಾಬಾ ಚಾಲನೆ ನೀಡಿದರು. ಈ ಸಂದರ್ಭ ಜಿಲ್ಲಾ ಮೆಚ್ಚೂರು ಕುಸ್ತಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ವಿ ಕರ್ಕೇರ ಅವರು ಮಾತನಾಡಿ, ದಿವಂಗತ ಎಂ ಲೋಕಯ್ಯ ಶೆಟ್ಟಿ ಅವರು ಓರ್ವ ಧೀಮಂತ ನಾಯಕರಾಗಿದ್ದವರು, ಅತ್ಯುತ್ತಮ ಸಂಘಟಕರು ಆಗಿದ್ರು. ಅವರ ಸ್ಮರಣಾರ್ಥ ನಡೆಯುವ ಈ ಕಾರ್ಯಕ್ರಮ ಶ್ಲಾಘನೀಯವಾದುದು ಎಂದರು. 15 ವರ್ಷದಿಂದ ದಿವಂಗತ ಲೋಕಯ್ಯ ಶೆಟ್ಟಿ ಅವರ ಸ್ಮಾರಕಾರ್ಥ ಒಂದು ಜಿಲ್ಲಾ ಮಟ್ಟದ ಕುಸ್ತಿ ಮಹಿಳೆಯರ ಹಾಗೂ ಪುರುಷರ ಕುಸ್ತಿ ಪಂದ್ಯಾಟ ನಡೀತಾ ಇದೆ. ಈ ಕುಸ್ತಿ ಪಂದ್ಯಾಟ ಸತತವಾಗಿ 15ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಉತ್ತಮ ಕುಸ್ತಿಪಟುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಿನ್ನೆ ಈ ಬಗ್ಗೆ ದೇಹ ತೂಕದೊಂದಿಗೆ ಶುರುವಾದ ಕಾರ್ಯಕ್ರಮ ಇವತ್ತು ಉದ್ಘಾಟನೆಯೊಂದಿಗೆ ಈಗ ಶುರು ಆಗ್ತಾ ಇದೆ. ಶ್ರೀಯುತ ಮೊಯ್ದೀನ್ ಬಾವ್ರವರು ಹಾಗೆ ಪ್ರತಿಭಾ ಕುಳಾಯ್ ಹಾಗೆ ತುಂಬ ಗಣ್ಯ ವ್ಯಕ್ತಿಗಳು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ನವಮಂಗಳೂರು ಬಂದರು ಮಂಡಳಿ ಚೇರ್ಮನ್ ಇನ್ಚಾರ್ಜ್ ಸುರೇಶ್ ಪಿ ಶಿರ್ವಾಡ್ಕರ್, ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದ ಎಂ ಸುರೇಶ್ ಚಂದ್ರ ಶೆಟ್ಟಿ, ಬಿಜೆಪಿ ಮಂಗಳೂರು ನಗರ ಉತ್ತರ ಅಧ್ಯಕ್ಷರಾದ ಡಾಕ್ಟರ್ ಭರತ್ ಶೆಟ್ಟಿ, ಮಂಗಳೂರು ಪಾಲಿಕೆಯ ಹಣಕಾಸು ಸಮಿತಿಯ ಅಧ್ಯಕ್ಷರಾದ ಪ್ರತಿಭಾ ಕುಳಾಯ್, ಉದ್ಯಮಿ ಜೆಡಿ ವೀರಪ್ಪ, ಮ್ಯಾನೇಜಿಂಗ್ ಪಾರ್ಟ್ನರ್ ಹಸನ್ ಹಾಚಿ ಮತ್ತು ಕಂಪನಿಯ ಮೊಹಮ್ಮದ್ ಅಮೀನ್, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.